अज्ञानतिमिरान्धस्य ॐ अज्ञानतिमिरान्धस्य ज्ञानाञ्जनशलाकया ज्ञानाञ्जनशलाकया चक्षुरुन्मिलितं येन चक्षुरुन्मिलितं येन तस्मै श्रीगुरुवे नमः। तस्मै श्रीगुरवे नमः। नमः ॐ विष्णुपादाय नमो विष्णुपादाय कृष्णप्रेष्ठाय भूतले कृष्णप्रेष्ठाय भूतले श्रीमते भक्तिवेदान्त श्रीमते भक्तिवेदान्त स्वामिन्यते नामिने स्वामिने नामिने नमस्ते सरस्वते देवे नमस्ते सरस्वते देवे गौरवाणी प्रचारिणे गौरवाणी प्रचारिणे निर्विशेष शून्यवादी निर्विशेष शून्यवादी पाश्चात्य देशतारिणे पाश्चात्य देशतारिणे। हरे कृष्ण हरे कृष्ण कृष्ण जय श्री कृष्ण चैतन्य जय श्री कृष्ण चैतन्य प्रभु नित्यानंद प्रभो नित्यानंद श्री अद्वैत गदाधर अद्वैत गदाधर श्रीवासादि गौर भक्त वृंद श्रीवासादि गौरभक्तवृंद। हरे कृष्णा कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे हरे। हरे कृष्ण। ಧನ್ಯವಾದಗಳು ಎಲ್ರಿಗೂ। ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಗೌರ್ ನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ, ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ. ಇವತ್ತು ತುಂಬಾ ಜೈಗಳು ಬಂದ್ವು. ಯಾಕೋ ಎಲ್ಲರಿಗೂ ಅಂತಾಕ್ಷರಿಯಲ್ಲಿ ಶ್ಲೋಕ ಅಂತಾಕ್ಷರಿಯಾಗಿ ಉರುಪಿನಿಂದ ಕೂತಿದ್ರೆ ಅನ್ಸುತ್ತೆ ಸಾಯಂಕಾಲ ಅಲ್ಲ. ಹರೇ ಕೃಷ್ಣ. ಪ್ರಾರಂಭ ಮಾಡೋಣ. ನಿನ್ನೆ ತರಗತಿಯಲ್ಲಿ ನಾವು ಯಾವ ಅಧ್ಯಾಯ 13ನೇ ಅಧ್ಯಾಯ ಪ್ರಾರಂಭ ಮಾಡಿದ್ವಿ. ಅಲ್ಲಿ 25 ಶ್ಲೋಕದವರೆಗೂ ಆಯ್ತು ಅನ್ಸುತ್ತೆ ಅಲ್ಲ. 25 ಶ್ಲೋಕದವರೆಗೂ ಆಗಿದೆ. ಮುಂದುವರಿಸ್ತಾ 26ನೇ ಶ್ಲೋಕದ ಒಂದು ರಿವಿಷನ್ ಅನ್ನ ಇವತ್ತು ಮಾಡೋಣ. ಎಲ್ಲಿವರೆಗೂ ಇತ್ತು ಮಾತಾಜಿ? ಮಂಜುಳಾ ಅವ್ರು ಲಲಿತ್ ಮಂಜುಳಾ ಮಂಜುಳಾ ಮಾತಾಜಿ ಅವ್ರು ಇವತ್ತು ಬಂದಿಲ್ಲ. ಮಾತಾಜಿ ಇಲ್ಲ, ಎನ್ ಅಂದ್ರೆ ಎನ್ ನಿರ್ಮಲಾ ಮಾತಾಜಿ ಹೇಳ್ಬೇಕು. ಸರಿ, ನಿರ್ಮಲಾ ಮಾತಾಜಿ, ಇದು ನಿಮ್ಗೆ 26ನೇ ಶ್ಲೋಕ. ಅನ್ಯೇ ತ್ವೇವಮಜಾನಂತಃ ಶ್ರುತ್ವಾನ್ಯೇಭ್ಯ ಉಪಾಸತೆ ತೇಪಿ ಚಾತಿತರಂತ್ಯೇವ. ನೋಡಿ, ತೇಪಿ ಚಾತಿತರಂತ್ಯೇವ. ತೇ ತ ಯೇ ಎರಡು ಕೇಳಿಸ್ಬೇಕು. ಯ ತೇವ ಮೃತ್ಯುಂ ಶ್ರುತಿ ಪರಾಯಣಾಃ. ಹರೇ ಕೃಷ್ಣ. ನಿರ್ಮಲಾ ಮಾತಾಜಿ. ಹರೇ ಕೃಷ್ಣ. ಹೇಳ್ತೀನಿ ಮಾತಾಜಿ. ಶ್ಲೋಕ 26. ಅನ್ಯೇವಮಜಾನಂತಃ ಶ್ರುತ್ವಾನೇಭ್ಯಃ ಉಪಾಸತೆ ತೇಪಿ ಜಾತಿರಂತ್ಯವ್ಯ ಚಾತಿತರಂತ್ಯೇವ. ನಿಮಿಷ. ಚಾತಿ ನಿಮಿಷ ಮಾತಾಜಿ.
ನಾನ್ ಹೇಳ ಹೇಳಿ ಮಾತಾಜಿ. ಓಕೆ. ಚಾತಿ ತರಂತೇವ, ಅದು ಎರಡು ತ ಬರುತ್ತೆ ಮಾತಾಜಿ. ಒಂದು ಚಾತಿ ಆಮೇಲೆ ಮತ್ತೆ ತ, ಚಾತಿ ತರಂತೇವ. ಚಾತಿ ತರಂತೇವ ಮೃತ್ಯುಂ ಶ್ರುತಿ ಪಾರಾಯಣಃ. ಪರಾಯಣಾಃ. ಹರೇ ಕೃಷ್ಣ. ಕೇಳಿಸ್ತಾ ಇಲ್ಲ ಮಾತಾಜಿ ನಿಮ್ದು. ಓಕೆ, ಸೊ ಕೊನೆಗೆ ಅಲ್ಲಿ ರಾಕ್ಕೆ ದೀರ್ಘ ಇದೆ. ಪರಾಯಣ. ಪಾರಾಯಣಃ. ಸರಿ ಸರಿ ಬಂತು. ಕೇಳಿಸ್ಲಿಲ್ಲ ಮಾತಾಜಿ. ನಿಮ್ದು ಕೇಳಿಸ್ತು, ಸರಿ ಬಂತು ಈಗ ನೀವು ಹೇಳಿರೋದು. ಏನಾಯ್ತು? ಯಾರು? ಪಿ ಪಾರ್ವತಮ್ಮ ಮಾತಾಜಿ, ನೀವು 27. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್. ನೋಡಿ ಇಲ್ಲಿ ಕೂಡಿ ಇದೆ. ಕ್ಷೇತ್ರ ಕ್ಷೇತ್ರಜ್ಞ ದೀರ್ಘ ಇರೋದ್ರಿಂದ ಕ್ಷೇ ಎಳಿಬೇಕು. ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್, ಅಲ್ಲಿ ಸಾನುನಾಸಿಕ ಯ ಬರುತ್ತೆ. ಸಂಯೋಗಾತ್ ತದ್ವಿಧಿ ಭರತರ್ಷಭ. ಹರೇ ಕೃಷ್ಣ ಮಾತಾಜಿ. ಪಾರ್ವತಮ್ಮ ನಾನಲ್ವಾ ಮಾತಾಜಿ ಈಗ? ಹಾ ಮಾತಾಜಿ, ನೀವೆಲ್ಲ ಪಾರ್ವತಮ್ಮ ಒಬ್ರೇ ಇದ್ದೀರಾ. ನೀವು ಒಬ್ರೇ ಇದ್ದೀರಾ. ಯಾವಾತ್ ಸಂಜಯಾತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿಧಿ ಭರತರ್ಷಭ. ಹರೇ ಕೃಷ್ಣ. ಮೊದಲೇ ಚರಣ ಹೇಳಿ ಇನ್ನೊಮ್ಮೆ. ಯಾವತ್ ಸಂಜಾಯತೆ ಕಿಂಚಿತ್. ಸರಿ ಬಂದಿದೆ. ಮಹಾಪ್ರಾಣಗಳಿಗೆ ಸ್ವಲ್ಪ ಒತ್ತನ್ನ ಕೊಡಿ, ಉಳಿದೆಲ್ಲ ಚೆನ್ನಾಗಿತ್ತು. ರಾಜೇಶ್ವರಿ ಮಾತಾಜಿ ನಿಮ್ಗೆ 28. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ಸ್ವ ವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ಯಃ ಪಶ್ಯತಿ ಸ ಪಶ್ಯತಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 28. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ಸ್ವ ವಿನಶ್ಯಂತಂ. ಕರೆಕ್ಟ್ ಬಂತ ಮಾತಾಜಿ? ಹೇಳಿ, ಇನ್ನೊಮ್ಮೆ ಹೇಳಿ. ಸರಿ ಬಂದಿದೆ, ಇನ್ನೊಮ್ಮೆ ಹೇಳಿ. ವಿನಶ್ಯತ್ಸ್ವ ವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ಇದು ವಿನಶ್ಯತ್ಸ್ವ, ವಿನಶ್ಯತ್, ವಿನಶ್ಯತ್. ನಾ ಹೇಳಿದ್ದೀನಿ ನಿಮ್ಗೆ, ಯಾವಾಗ ಒತ್ತಕ್ಷರ ಹಿಂದಿನ ಅಕ್ಷರಕ್ಕೆ ಹೆತ್ತು ಒತ್ತಾಗಿ ಒತ್ತು ಬರುತ್ತೆ. ಶತ್ ಶತ್. ವಿನಶ್ಯತ್ ಸೌ. ವಿನಶ್ಯತ್ ಸೌ ವಿನಶ್ಯಂತಂ. ವಿನಶ್ಯತ್ ಸೌ ಸೌ ವಿನಶ್ಯಂತಂ. ಒತ್ತಕ್ಷರ ಸರಿ ಕಲ್ಕೊಳ್ಳುವಂತ ಸರಿಯಾದ ವಿಧಾನ ಇದೆ. ಒತ್ತಕ್ಷರ ಯಾರಿಗೆ ಹೇಳಲಿಕ್ಕೆ ಬರೋದಿಲ್ವೋ ನೀವು ಹೇಳ್ತೀರಾ, ನಿಮ್ಗೆ ಬರೋದಿಲ್ಲ ಅಂತ ಇಲ್ಲ. ಚೆನ್ನಾಗಿ ಹೇಳಿದ್ರಿ. ಇನ್ನಷ್ಟು ಚೆನ್ನಾಗಿ ಕಲ್ಕೋಬೇಕು ಅಂದ್ರೆ ನೀವ್ ಯಾವಾಗ ಹಿಂದಿನ ಅಕ್ಷರಕ್ಕೆ ಹೆಚ್ಚು ಒತ್ತನ್ನ ಕೊಡ್ಬೇಕು. ವಿನಶ್ಯತ್, ಶತ್ ಸೌ. ಸ ಮತ್ತೆ ವ ಕ್ಲಿಯರ್ ಆಗಿ ಹೇಳ್ಬೇಕು. ತ ಮಾತ್ರ ವ್ಯಂಜನ ಕೊಡ್ಬೇಕಲ್ಲಿ. ಶತ್ ಸೌ, ಶತ್ ಸೌ ವಿನಶ್ಯಂತಂ. ವಿನಶ್ಯತ್ ಸೌ ವಿನಶ್ಯಂತಂ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 29 ಶಿವಗಂಗಾ ಮಾತಾಜಿ ನಿಮ್ಗೆ. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನ ಹೀನಸ್ಥ್ಯಾತ್ಮನಾತ್ಮಾನಂ. ಇನ್ನೊಮ್ಮೆ ಹೇಳ್ತೀನಿ ನೋಡಿ, 3ನೇ ಚರಣ. ನ ಹೀನಸ್ಥ್ಯಾತ್ಮ, ಹೀನ ಅಲ್ಲ, ನಾನು ಆಗಲೇ ಹೀನ ಅಂದೆ, ಅಲ್ಲಿ ಹಿನಸ್ಥ್ಯಾತ್ಮ ದೀರ್ಘ ಇಲ್ಲ. ನ ಹಿನಸ್ಥ್ಯಾತ್ಮನಾತ್ಮಾನಂ. ನ ಹಿನಸ್ಥ್ಯಾತ್ಮನಾತ್ಮಾನಂ. ಮತ್ತೆ ಇಲ್ಲಿ ನೋಡಿ ಒತ್ತು ಹೇಳುವಾಗ ಸ ಮತ್ತೆ ತಕ್ಕೆ ಯ ಮತ್ತೆ ಯ ಒತ್ತಿದೆ. ಸೊ ಹಾಗಾಗಿ ಹಿಂದಿನ ಅಕ್ಷರಕ್ಕೆ ಹೆಚ್ಚು ಒತ್ತು ಬರುತ್ತೆ. ಆಘಾತ ಅಂತ ಹೇಳ್ತಾರೆ ಅದಕ್ಕೆ. ಹಿನಸ್ತ್ಯಾ. ತಕ್ಕೆ ಯ ಒತ್ತು ಬಂದಾಗ ಹೇಳ್ಬೇಕಲ್ಲಿ. ಹಿನಸ್ತ್ಯಾ. ಹಿನಸ್ತ್ಯಾತ್ಮನಾತ್ಮಾನಂ ತಥೋ ಯಾತಿ ಪರಾಂ ಗತಿಂ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಸಮಂ ಪಶ್ಯನ್ ಹಿ ಸರ್ವತ್ರ
ಸಮವಸ್ಥಿತಮೀಶ್ವರಂ ನ ಇನಸ್ತ್ವಾತ್ಮಾನ ನ ಇನಸ್ತ್ಯಾತ್ಮನಾತ್ಮಾನಂ ತಥೋ ಯಾತಿ ಪರಾಂ ಗತಿಂ ನ ಎಳಿಬೇಡಿ. ಇನಸ್ತ್ಯಾತ್ಮನ. ಓಕೆ, ಮತ್ತೆ ಏನು ಮಾತಾಜಿ? ಗತಿಂ ಎಳಿಬೇಡಿ, ಗತಿಂ ವ್ಯಂಜನ ಗತಿಂ. ಅಷ್ಟೇ ಇದೆ. ಚೆನ್ನಾಗಿ ಹೇಳಿದ್ರಿ. ಅದು ಮತ್ತೆ ನೀವೇ ತಿದ್ಕೊಂಡ್ರಿ, ಅಲ್ಲಿ ನೀವೇ ಚೇಂಜ್ ಮಾಡ್ಕೊಂಡ್ರಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ರವಣ್ ಇದು ಶೋಭಾ ಭಟ್ ಮಾತಾಜಿ ನಿಮ್ಗೆ 30. ಪ್ರಕೃತ್ಯೈವ ಪ್ರಕೃತ್ಯೈ ಯ ಹೇಳಿ ಐ ಹೇಳ್ಬೇಕು. ತ್ಯೈ ಪ್ರಕೃತ್ಯೈವ ಚ ಕರ್ಮಾಣಿ ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಹರೇ ಕೃಷ್ಣ ಇಲ್ಲಿ ಮಾತಾಜಿ. ತ ಸಣ್ಣದಿದೆ, ಆಮೇಲೆ ದೊಡ್ಡ ಥ ಬರೋದು. ತಥಾತ್ಮಾನಂ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 30. ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಧನ್ಯವಾದಗಳು. ಒಳ್ಳೆ ಪ್ರಯತ್ನ ಮಾತಾಜಿ. ಪ್ರಕೃತ್ಯೈವ ತ್ಯಕ್ಕೆ ಯ ಒತ್ತು, ಆಮೇಲೆ ಐ ಆಮೇಲೆ ಹೇಳ್ಬೇಕು. ತ್ಯೈ ಹೇಳಿ. ಪ್ರಕೃತ್ಯೈವ. ಹಾ, ವೆರಿ ಗುಡ್. ಪ್ರಕೃತ್ಯೈವ ಸರಿ ಬಂತು. ಒಳ್ಳೆ ಪ್ರಯತ್ನ. ಧನ್ಯವಾದಗಳು ಉಮಾ ಮಾತಾಜಿ ನಿಮ್ಗೆ 31. ಯದಾ ಭೂತ ಪೃಥಗ್ ಭಾವಂ ಏಕಸ್ಥಮನು ಪಶ್ಯತಿ. ನೋಡಿ, ಎರಡನೇ ಚರಣ. ಏಣಿ ಏ ಇದೆ, ದೊಡ್ಡ ದೀರ್ಘ ಏ ಇದೆ. ಏಕಸ್ಥಮನು ಪಶ್ಯತಿ ತತ್ತ ಏವ ಚ ವಿಸ್ತಾರಂ. ತತ್ ಅಲ್ಲ, ಇಲ್ಲಿ ಯೂಶುವಲಿ ಆಗೋ ತತ್ ಅಂತ ಇರುತ್ತೆ, ಇಲ್ಲಿ ತತ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ. ಹರೇ ಕೃಷ್ಣ ಮಾತಾಜಿ. ನಾನು ಹೇಳಿಲ್ಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ, ನೀವು ಎಲ್ಲಿದ್ರಿ? ಮೇಲೆ ಹೋಗಿದ್ರಿ ಅನ್ಸುತ್ತೆ. ಶ್ರವಂತಿ ಮಾತಾಜಿ ಹೇಳಿ ಅಂದ್ರೆ. ಮಾತಾಜಿ. ಶ್ಲೋಕ 31. ಯದಾಭೂತ ಪೃಥಗ್ ಭಾವಂ ಏಕಸ್ತಮನು ಪಶ್ಯತಿ ತತ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ. ಧನ್ಯವಾದ. ಸಂಪದ್ಯತೆ ತದಾ ಸರಿ ಬಂದಿದೆ. ಒಳ್ಳೆ ಪ್ರಯತ್ನ. 32. ಉಮಾ ಮಾತಾಜಿ ನೀವು ತಗೊಳ್ಳಿದ್ಲ. ನೀವು ನಾನ್ ಹೆಸರು ಕೂಗೋವರ್ಗು ಅನ್ಮ್ಯೂಟ್ ಮಾಡ್ಕೋಬೇಡಿ, ಇಲ್ಲಾಂದ್ರೆ ನಾನು ಇಲ್ಲಿ ನೀವು ಮತ್ತೆ ನೋಡಿ, ತಾರಾ ಮಾತಾಜಿ ಈಗ ಬಂದ್ರು, ಈಗ ಮತ್ತೆ ಸೇರ್ಕೊಂಡ್ರು, ಅಲ್ಲಿ ಮೇಲೆ ಹೋಗ್ಬಿಡ್ತೀರಾ ನೀವು. ನಾನ್ ಹೇಳಿ ಮುಗಿಸಿದ್ಮೇಲೆ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಹೇಳೋರಾಗಿದ್ರೆ ನೀವು. ನಾನು ಹೆಸರು ಕೂಗುವಾಗ ಮ್ಯೂಟ್ ಅಲ್ಲೇ ಇರಿ. ತಾರಾ ಮಾತಾಜಿ ಹೇಳಿ ನೀವು. ಉಮಾ ಮಾತಾಜಿ ನೀವು ವೇಟ್ ಮಾಡಿ, ನಿಮ್ದು ಆಮೇಲೆ ಹೇಳ್ತೇನೆ. ಅನಾದಿತ್ವಾ ನಿರ್ಗುಣತ್ವಾತ್. ಹರೇ ಕೃಷ್ಣ ಮಾತಾಜಿ, ಸ್ವಲ್ಪ ಇಲ್ಲಿ ಗಮನ ಕೊಡ್ಬೇಕು ನೀವು. ಅನಾದಿತ್ವಾ ನಿರ್ಗುಣತ್ವಾತ್ ಪರಮಾತ್ಮಾಯಮವ್ಯಯಃ ಶರೀರಸ್ಥೋಪಿ ಕೌಂತೇಯ ನ ಕರೋತಿ ನ ಲಿಪ್ಯತೆ. ಪ್ರಯತ್ನ ಮಾಡಿ. ಸ್ಲೋ ಆಗಿ ಹೇಳಿ. ಅನಾದಿತ್ ನಿರ್ಗುಣತ್ವ ಪರಮಾತ್ಮೋತ್ತಮ. ಹೇಳ್ಕೊಡ್ ಮಾತಾಜಿ. ಹೇಳಿ, ನೀವು ಪ್ರಯತ್ನ ಮಾಡಿ, ಆಮೇಲೆ ನಾನು ಹೇಳ್ತೇನೆ. ಪರಮಾತ್ಮಯೋ ಮವ್ಯಯ ಶರೀರಾತ್ಮಕೋ ಕೌಂತೆಯ ನ ಕರೋತಿ ನ ಲಿಪತೆ. ನೀವು ಕನ್ನಡ ಲ್ಯಾಂಗ್ವೇಜ್ ಮದರ್ ಟಂಗ್ ಕನ್ನಡ ಅಲ್ಲ ಮಾತಾಜಿ ನಿಮ್ದು? ತೆಲುಗು ಮಾತಾಜಿ. ತೆಲುಗುನಾ? ಸರಿ, ತೊಂದ್ರೆ ಇಲ್ಲ.
ಓಕೆ. ಹೇಳಿ, ನಾನು ಹೇಳ್ತೇನೆ, ರಿಪೀಟ್ ಮಾಡಿ. ಅನಾದಿತ್ವಾ ಅನಾದಿತ್ವ ನಿರ್ಗುಣತ್ವಾತ್ ನಿರ್ಗುಣತ್ವಾತ್ ತ್ವಾತ್ ತ್ವಾತ್ ಹ್ಮ್. ನಿರ್ಗುಣತ್ವಾತ್ ನಿರ್ಗುಣತ್ವಾತ್ ಅನಾದಿತ್ವಾ ನಿರ್ಗುಣತ್ವಾತ್ ಅನಾದಿತ್ವ ನಿರ್ಗುಣತ್ವಾತ್ ಪರಮಾತ್ಮ ಪರಮಾತ್ಮ ಯಮವ್ಯಯಃ ವೈ ವೈಯಮಯ ಯಮವ್ಯಯಃ ಪರಮಾತ್ಮ ಯವ್ಯಯ ಯಮವ್ಯಯಃ ಯಮವ್ಯಯಃ ಯಾಮ ಯಮವಯ್ಯ ವಕ್ಕೆ ಯವತ್ತು ಹ್ಮ್. ಮೌ ಅಲ್ಲಿ ನೋಡಿ, ಒತ್ತಕ್ಷರ ಇದ್ದಾಗ ಹೇಳಿದೆ. ಕನ್ನಡ ಅರ್ಥ ಆಗತ್ತಲ್ಲ ನಿಮ್ಗೆ? ಮಾತಾಡಿದ್ದು ತಿಳಿಯುತ್ತಲ್ಲ? ಹಾ, ಸರಿ. ಅಲ್ಲಿ ವಕ್ಕೆ ಯವತ್ ಅಂದ್ರೆ ಸಂಯುಕ್ತಾಕ್ಷರ ಬಂತು. ಅಲ್ಲಿ ಮೌ ನಾ ಹೇಳಿದ್ದೇನೆ, ಹಿಂದಿನ ಅಕ್ಷರಕ್ಕೆ ಒತ್ತು ಹೆಚ್ಚು ಬರುತ್ತೆ. ಮೌ ಮೌವ್ಯಯ 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 ಪರಮಾತ್ಮಾಯ ಮೌವ್ಯಯ. ಮೌ ಅಂತ ಹೇಳಿ ನೀವು ಆಮೇಲೆ ಯ ತಾನೇ ಬರುತ್ತೆ ಅಲ್ಲಿ. 2 ಸಲ ಯ ಹೇಳ್ಬೇಕು ಅಷ್ಟೇ. ಪರಮಾತ್ಮ ಮವ್ಯಯ ಪರಮಾತ್ಮಾಯ ಪರಮಾತ್ಮಾಯ ಮವ್ಯಯ ಪರಮಾತ್ಮಯ ಮವ್ಯಯ ಪರಮಾತ್ಮಾಯ ಮವ್ಯಯ ಪರಮಾತ್ಮ ಮವ್ಯಯ. ನಾನ್ ಈಗ ನೋಡಿ, ನೀವೊಂದು ಫಿಲ್ಮ್ ಸಾಂಗ್ ಕಲಿಯುವಾಗ ರಾಗ ಹೇಗಿರುತ್ತೋ ಹಾಗೆ ಹಾಡ್ತೀರಾ. ಹಾಗೆ ಹಾಡಿದಾಗ ನೆನಪುಳಿಯುತ್ತೆ ನಿಮ್ಗೆ. ಹಾಗೆ ಇದು ಹೇಳುವಾಗ ನಾವ್ ಯಾವ ತರ ಎಳಿತಾ ಇದೀವೋ ಅದೇ ತರ ನೆನ್ಪಿಟ್ಕೊಂಡ್ರೆ ನಿಮ್ಗೆ ನೆನಪುಳಿಯುತ್ತೆ. ಪರಮಾತ್ಮಾಯ ಮವ್ಯಯ ಪರಮಾತ್ಮಮಯ ಮವ್ಯಯ 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 ಯಹ ಮುಂದೆ ವಿಸರ್ಗ ಇದೆ. ಹೇಳಿ, ಮವ್ಯಯ ಮವ್ಯಯ ಪರಮಾತ್ಮ ಮವ್ಯಯ. ಇಲ್ಲ, ಅಲ್ಲಿ ಹ ಬರ್ತಾ ಇಲ್ಲ ನಿಮ್ದು. ನೋಡೋಣ. ಪರಮಾತ್ಮಾಯ ಮವ್ಯಯ ಪರಮಾತ್ಮ ಮವ್ಯಯ ಯಯ ಅಂತ ಹೇಳ್ತಾ ಇದ್ರ. ಓಕೆ, ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಾತಾಜಿ ನೋಡ್ಕೊಂಡು. ನೆಕ್ಸ್ಟ್ 3ನೇ ಚರಣ. ಶರೀರಸ್ಥೋಪಿ ಶರೀರಸ್ಥೋಪಿ ಕೌಂತೇಯ ಕೌಂತೆಯ ನ ಕರೋತಿ ನ ಕರೋತ್ಮಿ ನ ಕರೋತ್ಮಿ ನ ಲಿಪಿತೆ. ಕರೋತ್ಮಿ ಹೇಳ್ಬೇಡಿ, ಕರೋತಿ ಅಷ್ಟೇ. ನ ಕರೋತಿ ನ ಕರೋತಿ ನ ಲಿಪ್ಯತೆ 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 ದೀರ್ಘ ಇದೆ, ಎಳಿಬೇಕು. ಅದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 2ನೇ ಚರಣ ಬರುತ್ತೆ ಮಾತಾಜಿ. ಉಮಾ ಮಾತಾಜಿ, ನಿಮ್ಗೆ 33. ಯಥಾ ಸರ್ವಗತಂ ಸೌಕ್ಷ್ಮ. ನೋಡಿಲಿ, ಸೌಕ್ಷ್ಮ್ಯಾತ್. ಯಾಕೆ ಸ್ಕಕ್ಕೆ ಶವತ್ತು ಮವತ್ತು ಯವತ್ತು ಎಲ್ಲ ಇದೆ. ಸೌಕ್ಷ್ಮ್ಯಾತ್ ಸೌಕ್ಷ್ಮ್ಯ ಮ್ಯಾ ಮಕ್ಕೆ ಯವತ್ತು ಬಂದಾಗ ಹೇಳ್ಬೇಕು. ಅವಾಗ ಸೌಕ್ಷ್ಮ್ಯಾತ್ ನೀವು ಹೇಳ್ತೀರಾ ಬಿಡಿ, ಬಟ್ ಉಳ್ದವ್ರಿಗೆ ಹೇಳ್ತಾ ಇರುವಂತದ್ದು ಯಥಾ ಸರ್ವಗತಂ ಸೌಕ್ಷ್ಮ್ಯಾತ್. ಈಗ ನಾನು ಉಮಾ ಮಾತಾಜಿ ಕರೆದಿದ್ದೀನಂದ್ರೆ ಕೇವಲ ಅವರಿಗೆ ಹೇಳ್ತಾ ಇದ್ದೀನಿ ಅಂತ ಅಲ್ಲ, ಇದನ್ನ ಜನರಲ್ ಆಗಿ ಎಲ್ರಿಗೂ ಹೇಳ್ತಾ ಇರುವಂತದ್ದು. ಯಾರು ಈಗ ಜಾಯಿನ್ ಆಗಿದ್ದೀರಾ, ಸೌಕ್ಷ್ಮ್ಯಾ ಕೆ ಯವತ್ತು ಮತ್ತೆ ಆ ಸ್ವರ ಅಲ್ಲಿ ಬರುತ್ತೆ. ಮ್ಯಾತ್ ಸೌಕ್ಷ್ಮ್ಯಾತ್. ಆಕಾಶಂ ನೋಪಲಿಪ್ಯತೆ ಸರ್ವತ್ರಾವಸ್ಥಿತೋ ದೇಹೇ ತಥಾತ್ಮಾನೋಪಲಿಪ್ಯತೆ. ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 33. ಯಥಾ ಸರ್ವಗತಂ ಸೂಕ್ಷ್ಮಾತ್. ಹೇಳ್ಕೊಡ್ತಿದ್ರಲ್ಲ, ಅದನ್ನೇ ಕನ್ಫ್ಯೂಸ್ ಮಾಡ್ಕೊಂತ ಇದ್ದೀನಿ. ಸೂಕ್ಷ್ಮಾತ್ ಸೌಕ್ಷ್ಮ್ಯಾತ್ ಸೌಕ್ಷ್ಮ್ಯಾತ್ ಸೂಕ್ಷ್ಮಾತ್ ಆಕಾಶಂ. ಒಂದ್ ನಿಮಿಷ. ಸೌಕ್ಷ ಕ್ಷ ಅಷ್ಟೇ ಬರುತ್ತೆ. ಅಲ್ಲಿ ಮವತ್ತು ಯಾವತ್ತಿದೆಯಲ್ಲ, ಅಲ್ಲಿ ಮ್ಯಾ ಬರುತ್ತೆ. ಮಕ್ಕೆ ಯಾವತ್ತು ಬರುತ್ತೆ? ಮ್ಯಾ. ಸೌಕ್ಷ್ಮ್ಯಾ ಮ್ಯಾ ಹೇಳ್ಬೇಕಲ್ಲಿ.
ನೀವು ಹ್ಮ್. ಕನೇನೆ ಸೋ- ಯಾ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀರಾ, ಅದು ಬರಲ್ಲ ಅಲ್ಲಿ, ಯಾಕಂದ್ರೆ ಕಕ್ಕೆ ಕ್ಷವತ್ ಬೇರೆ ಇದೆ. ಸೌಕ್ಷ್ಮ್ಯಾತ್. ಸ್ಮ್ಯಾತ್ ಸೋಕ್ಷ್ಮ್ಯಾತ್ ಹ್ಮ್. ಸರ್ವೈತಾ ಹಾ, ಮಾತಾಜಿ? ವೆರಿ ಗುಡ್. ಹಾ, ಸರಿ ಬಂತು 100%. ಹಾ, ಹೇಳಿ. ಆಕಾಶಂ ನೋಪಲಿಪ್ಯತೆ ಸರ್ವತ್ರಾವಸ್ಥಿತೋ ದೇಹೇ ತದಾತ್ಮಾನೋಪಲಿಪ್ಯತೆ. ಹರೇ ಕೃಷ್ಣ ಮಾತಾಜಿ, ತಥಾತ್ಮ. ಸರ್ವೈತಾ? ತಥಾ ಅಲ್ಲಿ ದೊಡ್ಡ. ತದಾತ್ಮಾನೋಪಲಿಪ್ಯತೆ. ಹರೇ ಕೃಷ್ಣ ಸರಿ ಮಾತಾಜಿ, ಬಂತು. ಧನ್ಯವಾದಗಳು. 34 ಮಂಗಲ ಮಾತಾಜಿ ನಿಮ್ಗೆ. ಯಥಾ ಪ್ರಕಾಶಯತ್ಯೇಕಃ ಕೃತ್ಸ್ನಂ ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರೀ ತಥಾ ಕೃತ್ಸ್ನಂ. ಕ್ಷೇತ್ರಂ ಕ್ಷೇತ್ರೀ ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 34. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತದೆ ವಿಸರ್ಗ ಮಾತಾಜಿ? ನೋಡಿ, ಕೇಳಿಸ್ತಾ ಇದೆ. ಮಾತಾಜಿ. ವಿಸರ್ಗ ಅನುನಾಸಿಕ ನೋಡ್ಕೊಂಡು ಒಂದೊಂದು ಅಕ್ಷರನೇ ಹೇಳಿ, ಗಡಿಬಿಡಿ ಮಾಡ್ಬೇಡಿ, ಸ್ಲೋ ಆಗಿ ಹೇಳಿ. ಆಯ್ತು ಮಾತಾಜಿ. ಶ್ಲೋಕ 34. ಯಥಾ ಪ್ರಕಾಶಯತ್ವೈಕಂ ಕೃಷ್ಣಂ ಲೋಕ ಏಕ ಮುಂದೇನಿದೆ 2 ಏನ್ ಹೇಳಿದ್ದೇನೆ ನಿಮ್ಗೆ? 2 ಇದ್ದಾಗ ಏನ್ ಹೇಳ್ಬೇಕು? ಪ್ರಕಾಶಯತ್ವೇಕಂ ಕೃಷ್ಣಂ ಲೋಕಂ ಕೃತ್ಸ್ನಂ ಲೋಕಮಿಮಂ ರವಿ ಕ್ಷೇತ್ರಂ ಕ್ಷೇತ್ರಿ ತಥಾ ಕೃಷ್ಣಂ ಪ್ರಕಾಶಯತಿ ಭಾರತ. ಒಂದು ಹೇಳ್ತೀರಾ ನೀವು? ಇಲ್ಲಿ ವಿಸರ್ಗ ಬಿಟ್ರಲ್ಲ, ಪ್ರಕಾಶಯತ್ಯೇಕಃ. ಮಾತಾಜಿ, ನಮ್ಗೆ ಇದೊಂದು ಕನ್ಫ್ಯೂಸ್ ಆಗಿದೆ, ಹೇಳಿ ಮಾತಾಜಿ. ಕ್ಷೇತ್ರಂ ಕ್ಷೇತ್ರಿ ತಥಾ ಕೃಷ್ಣಂ ಅಂತ ತಾನೇ ಬರೋದು? ಕೃತ್ಸ್ನಂ ಕರೆಕ್ಟ್ ಇದೆ, ಅದಕ್ಕೆ ಸರಿಯಾಗಿ ಹೇಳಿದ್ರಿ. ಕೃತ್ಸ್ನಂ, ಕಕ್ಕೆ ಒಟ್ಟರು ಸುಳಿ ಇದೆ. ಕೃತ್ಸ್ನಂ ಕೃತ್ಸ್ನಂ. ತುಂಬಾನೇ ಕ್ರೂ ಅಂತಾನು ಹೇಳಂಗಿಲ್ಲ ಅಲ್ಲಿ. ಕೃತ್ಸ್ನಂ ಒಂದ್ ಸ್ವಲ್ಪ ಬಾಯಿ ತೆಗೆದು ಬರುತ್ತೆ, ಅದು ಆಕ್ಟ್ ಮಾಡಿ ತೋರಿಸ್ಬೇಕು ಆಕ್ಚುಲಿ. ಕೃತ್ಸ್ನಂ. ಸರಿ ಬಂದಿದೆ. ನೀವು ವಿಸರ್ಗ ಒಂದು ಬಿಡ್ತಾ ಇದ್ದೀರಾ, ವಿಸರ್ಗ ಬಿಡ್ತಾ ಇದ್ದೀರಾ. ಪ್ರಕಾಶಯತ್ಯೇಕಃ ರವಿಹಿ ಪ್ರಕಾಶಯತಿ ಭಾರತ. ಅಲ್ಲಲ್ಲ ಮಾತಾಜಿ, ಫಸ್ಟ್ ಚರಣ. ಯಥಾ ಪ್ರಕಾಶಯತ್ವೇಕಂ. ಕಮ್ ಯಾಕೆ? 2 ಇದ್ದಾಗ ಏನಿದೆ ಅಂತ ಹೇಳಿದ್ದೆ ನಾನು ನಿಮ್ಗೆ? ಕಹ ಅಂತ ಹೇಳಿದ್ನಲ್ಲ. 2 ಇದ್ದಾಗ. ಈಗ ನೋಡಿ, ನೆನ್ಪಿಟ್ಕೊಳ್ಳಿ. ಮರಿಬಾರ್ದು. ಕ್ಲಾಸ್ ಮುಗೀತು ಅಂತ ಇಲ್ಲ, ಒಂದೊಂದು ನೆನ್ಪಿಟ್ಕೋಬೇಕು. ತುಂಬಾನೇ ಎಲ್ಲಾನು ಒಂಟಿಗೆ ಹೇರಿಲ್ಲ ನಾನು ನಿಮ್ ತಲೆ ಮೇಲೆ. ಒಂದೊಂದು ಒಮ್ಮೊಮ್ಮೆ ಹೇಳ್ತಾ ಹೋಗಿದ್ದೇನೆ ನಾನು ನಿಮ್ಗೆ. ಅದು 2 ಇದ್ರೆ ವಿಸರ್ಗ, ಒಂದು ದೊಡ್ಡ 0 ಇದ್ರೆ ಅದಕ್ಕೆ ಅನುನಾಸಿಕ ಅಂತಾರೆ. ಅನುನಾಸಿಕ ಯಾವಾಗಿರುತ್ತೋ ಅಲ್ಲಿ ಉಚ್ಚಾರಣೆ ಮಾಡಿ, ನೀವು ತಲೆ ಕೆಡಿಸ್ಕೋಬೇಡಿ, ನೀವು ಹಾಗೆ ಉಚ್ಚಾರಣೆ ಮಾಡಿ. ಯಾವಾಗ 2 ಇರುತ್ತೆ ಚಿಕ್ಕದು, ಅವಾಗ ಹ ಹೇಳ್ಬೇಕು, ವಿಸರ್ಗ. ಅದ್ ನೆನಪಿಟ್ಟುಕೊಳ್ಳಿ. ನಾನು ಕೇಳ್ತೇನೆ ನಿಮ್ಗೆ ನೆಕ್ಸ್ಟ್ ಟೈಮ್. ನಾನ್ ಪ್ರಶ್ನೆ ಫಸ್ಟ್ ಇದನ್ನೇ ಕೇಳೋದು ನಿಮ್ಗೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಾಸ್ಟ್ ವೆಂಕಟೇಶ್ ಪ್ರಭುಜಿ. ಶ್ಲೋಕ 35. ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನ ಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂ ಚ ಯೇ ವಿದುರ್ಯಾಂತಿ ತೇ ಪರಂ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 35. ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನ ಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂ ಚ ಯೇ ವಿದುರ್ಯಾಂತಿ ತೇ ಪರಂ. ಸರಿ, ವೆರಿ ಗುಡ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಯಾರಿಗೆ ಚಾನ್ಸ್ ಸಿಕ್ಕಿಲ್ಲ ನೋಡಿ, ಎಲ್ಲಿಂದಾನೆ ಪ್ರಾರಂಭ ಮಾಡಿದ್ವಿ ನಾವು, ಮುಂದ್ಗಡೆ ಇರ್ಬೇಡ. ಓಕೆ, ರಿಪೀಟ್ ಮಾಡಿ ಎಲ್ರು ನನ್ನ ಜೊತೆಗೆ. ನಾನದಾದ್ಮೇಲೆ ರಿಪೀಟ್ ಮಾಡಿ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು
उपनिषत्सु ब्रह्मविद्यायाम् योगशास्त्रे श्रीकृष्णार्जुन संवादे ಸಂವಾದೆ ಅಲ್ಲ ಯಾರ್ದು ಸಂ ಕೇಳಿಸ್ತಾ ಇದೆ ಸಂವಾದೆ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗೋ ನಾಮ ತ್ರಯೋದಶೋऽಧ್ಯಾಯಃ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ हरे कृष्ण 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 हरे राम हरे ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಓಕೆ, ಮುಂದಿನ ಅಧ್ಯಾಯ ಹೋಗೋಣ. ಅಧ್ಯಾಯ 14. ಅಥ ಚತುರ್ದಶೋऽಧ್ಯಾಯಃ ಗುಣತ್ರಯ ವಿಭಾಗ ಯೋಗಃ. ಸರಿ, 1ನೇ ಶ್ಲೋಕ. ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ, ಎಲ್ರು ಅನ್ಮ್ಯೂಟ್ ಅಲ್ಲಿ ಇದ್ದೀರಾ ನೋಡಿ. ಓಕೆ, ಮೊದಲಿಂದ ಪ್ರಾರಂಭ ಮಾಡ್ತೇನೆ. ಎನ್ನಿಂದ ಮುಂದ್ಗಡೆ ಯಾರಿಗೆ ನನ್ಗೆ ಸಿಕ್ಕಿಲ್ಲ ಅನ್ನೋರಿದ್ದೀರೋ ಅವರು ಹ್ಯಾಂಡ್ ರೈಸ್ ಮಾಡಿ. ಎನ್ನಿಂದ ಮುಂದ್ಗಡೆ, ಎನ್ನು ಒಳಗಡೆ ಇದ್ದವರಲ್ಲ. ಓಕೆ, ಎಲ್ರಿಗೂ ಚಾನ್ಸ್ ಸಿಕ್ಕಿದೆ ಅನ್ಕೊಳ್ತಾನೆ. ಸೊ ಮೊದಲಿನ ಪ್ರಾರಂಭ ಮಾಡೋಣ. ಮೊದಲಿನ ಪ್ರಾರಂಭ ಮಾಡಿದ್ರೆ ಉಳಿದವ್ರು ಎಲ್ರಿಗೂ ಎನ್ನುವರೆಗೂ ಎಲ್ರಿಗೂ ಸಿಗುತ್ತೆ. ಯಾಕೆ ಎಲ್ರು ಮೇಲ್ ಬಂದಿದ್ದಾರೆ ನನ್ನ ಮೊಬೈಲ್ ಅಲ್ಲಿ. ಎಪಿ ಸುಮಿತ್ರಮ್ಮ ಮಾತಾಜಿ, ನಿಮ್ಗೆ 1ನೇ ಶ್ಲೋಕ. ಶ್ರೀ ಭಗವಾನುವಾಚ ಪರಂ ಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 1. ಶ್ರೀ ಭಗವಾನುವಾಚ ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ಹರೇ ಕೃಷ್ಣ. ಗತಾಃ. ಧನ್ಯವಾದಗಳು. ಕೊನೆದು ಉಚ್ಚರಿಸ್ಬೇಕು. ಇಲ್ಲಿ ಭೂಯಃ ಅಂತ ಹೇಳಿದ್ರೆ, ಇಲ್ಲಿ ಭೂಯಃ ವಿಸರ್ಗ ಮಧ್ಯದಲ್ಲಿ ಇದ್ದಾಗ ವಿಸರ್ಗ ಉಚ್ಚಾರಣೆ ಬರೋದಿಲ್ಲ. ಭೂಯಃ ಅಂತ ಹೇಳಿ ಅದೊಂದು ಬೇರೆ ಇದು ಬರುತ್ತೆ. ಬಟ್ ಅಲ್ಲಿ ನೀವು ಸ್ವಲ್ಪ ಸರಿ, ಪರಂ ಭೂಯಃ ಪ್ರವಕ್ಷ್ಯಾಮಿ ಕರೆಕ್ಟ್ ಆಯ್ತು ಮಾತಾಜಿ? ಎಸ್, ಸರಿ ಬಂತು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ನೆಕ್ಸ್ಟ್ ಎಲ್ರು ಮೇಲೆ ಹೋಗಿದ್ದೀರಾ? ಯಾಕೆ ನನ್ ಮೊಬೈಲ್ ಅಲ್ಲಿ? ಐಶ್ವರ್ಯ ಮಾತಾಜಿ, ನಿಮ್ಗೆ ಇದು 2ನೇ ಶ್ಲೋಕ. ಇದಂ ಜ್ಞಾನಮಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ. ನೋಡಿ, 2ನೇ ಚರಣ. ಮಮ ಸಾಧರ್ಮ್ಯ, ದೊಡ್ಡ ಮಹಾಪ್ರಾಣಧ್ವ ಇದೆ, ಆಮೇಲೆ ರ ಹೇಳ್ಬೇಕು. ಮಮ ಸಾಧರ್ಮ್ಯಮಾಗತಾಃ ಸರ್ಗೇಪಿ ನೋಪಜಾಯಂತೆ ಪ್ರಳಯೇನ ವ್ಯಥಂತಿ ಚ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 2. ಇದಂ ಜ್ಞಾನಮಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ ಸರ್ಗೇಪಿ ನೋಪಜಾಯಂತೆ ಪ್ರಳಯೇನ ವ್ಯಥಂತಿ ಚ. ಪ್ರಳಯೇನ ವ್ಯಥಂತಿ, ವ್ಯಥಂತಿ, ಪ್ರಳಯೇನ ವ್ಯಥಂತಿ ಚ. ಇಲ್ಲ, ವ್ಯಕ್ಕೆ ಅನುನಾಸಿಕ ಇಲ್ಲ ಮಾತಾಜಿ. ವ್ಯಥಂತಿ, ವ್ಯಾಥಂತಿ, ವ್ಯಾಥಂತಿ. ಓಕೆ. ವ್ಯಥಂತಿ ಚ, ತಂತಿ ಚ. ಓಕೆ ಮಾತಾಜಿ. ಹರೇ ಧನ್ಯವಾದ. ಅಂಬಿಕಾ ಮಾತಾಜಿ, ನಿಮ್ಗೆ 3. ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ತಸ್ಮಿನ್ ಗರ್ಭಂ ದಧಾಮ್ಯಹಂ ಸಂಭವಃ ಸರ್ವಭೂತಾನಾಂ ತತೋ ಭವತಿ ಭಾರತ.
ಕೃಷ್ಣದ ಶ್ಲೋಕ 3 ಮಮ ಯೋರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಮಾಮ್ಯಹಂ ದದಾಮ್ಯಹಂ ದಧಾಮ್ಯಹಂ ದದಾಮ್ಯಹಂ ಸಂಭವ ಸರ್ವಭೂತಾನಾಂ ಸಂಭವ ಸರ್ವಭೂತಾನಾಂ ತತೋ ಭವತಿ ಭಾರತ ಸರಿ ಬಂತು ಮಾತಾಜಿ. ವೆರಿ ಗುಡ್. ನೆಕ್ಸ್ಟ್ ಚಿತ್ರ ಮಾತಾಜಿ, ನಿಮ್ಗೆ 4ನೇ ಶ್ಲೋಕ. ಸರ್ವಯೋನಿಷು ಕೌಂತೇಯ ಮೂರ್ತಯಃ ಸಂಭವಂತಿ ಯಾಃ ತಾಸಾಂ ಬ್ರಹ್ಮ ಮಹದ್ಯೋನಿಃ ಅಹಂ ಬೀಜಪ್ರದಃ ಪಿತಾ ಸರ್ವಯೋನಿಷು ಕೌಂತೇಯ ಮೂರ್ತಯಃ ಸಂಭವಂತಿ ಯಃ ತಾಸಾಂ ಬ್ರಹ್ಮ ಮಹದ್ಯೋನಿಃ ಅಹಂ ಬೀಜಪ್ರದಃ ಪಿತಾ. ಸರಿ ಬಂತು. ಥ್ಯಾಂಕ್ ಯು ಮಾತಾಜಿ. 5ನೇ ಶ್ಲೋಕ. ಕೃಷ್ಣಮೂರ್ತಿ ಪ್ರಭು, ನೀವು ನೆಟ್ವರ್ಕ್ ಇದ್ದ ಜಾಗಕ್ಕೆ ಬನ್ನಿ. ಸತ್ವಂ ರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವಾಃ ನಿಬಧ್ನಂತಿ. ನೋಡಿ, ಬ ಒತ್ತಿಲ್ಲ, ಧ ಮಾತ್ರ ಮಹಾಪ್ರಾಣ. ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಹರೇ ಕೃಷ್ಣ ಮಾತಾಜಿ. ಓದ್ತೇನೆ ಶ್ಲೋಕ 5. ಸತ್ವಂ ರಜಸ್ತಂ ಇತಿ ಗುಣ ಪ್ರಕೃತಿ ಸಂಭವ ನಿಬಂಧಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಹರೇ ಕೃಷ್ಣ ಸರಿ ಮಾತಾಜಿ. ಬಂತು. ಇಲ್ಲಿ ರಜಸ್ತಂ ಅಲ್ಲ, ರಜಸ್ತಂ ವ್ಯಂಜನ ಇಲ್ಲ, ರಜಸ್ತಮ ಇತಿ ಹ್ರಸ್ವ ಇದೆ. ರಜಸ್ತಮ ಇತಿ. ಸರಿ ಬಂತು. ಮತ್ತೆ ಇಲ್ಲಿ ಧನಂತಿ ಧನ್ ದೊಡ್ಡ ಧ ಮಹಾಪ್ರಾಣ ಇದೆ, ಧನಂತಿ ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿದೆ ಪ್ರಭು. ಸರಿ ಬಂತು ಮಾತಾಜಿ. ಗ್ಯಾಲಕ್ಸಿ F05 ಮಾತಾಜಿ. ಹರೇ ಕೃಷ್ಣ. ಗ್ಯಾಲಕ್ಸಿ F05. ಶೀಲಾ ಮಾತಾಜಿ. ಶೀಲಾ ಅವರು ಹೇಳ್ತೀರಾ ಶೀಲಾ ಮಾತಾಜಿ? ಅನ್ಮಿಟ್ ಮಾಡ್ಕೊಳ್ತಾ ಇಲ್ಲ. ಗಾಯತ್ರಿ ಮಾತಾಜಿ, ಇದು ನಿಮ್ಗೆ 6ನೇ ಶ್ಲೋಕ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ. ನೋಡಿ, ಪ್ರಕಾಶಕಮನಾಮಯಂ ಎಲ್ಲಿ ದೀರ್ಘ ಇದೆ ಎಳ್ದಾಗ ಸರಿ ರಾಗ ಕೂಡುತ್ತೆ. ಪ್ರಕಾಶಕಮನಾಮಯಂ ಸುಖ ಸಂಗೇನ ಬಧ್ನಾತಿ. ಯಾಕೆ ಬದ್ ಅಲ್ಲಿ ನಾವು ದ ವ್ಯಂಜನ ತಗೊಂಡು ಕೂಡಿಸ್ಬೇಕು. ಹಿಂದಿನ ಮುಂದಕ್ಕೆ ಒತ್ತಿರೋದ್ರಿಂದ ಹಿಂದಿನ ಪದಕ್ಕೆ ಹೆಚ್ಚಾಗಿ ಒತ್ತು ಕೊಡ್ತೇವೆ. ಬಧ್ನಾತಿ ಜ್ಞಾನ ಸಂಗೇನ ಚಾನಘ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಕ. ಹರೇ ಕೃಷ್ಣ ಮಾತಾಜಿ. ದೊಡ್ಡ ಖ ಮುರಿದೆಲ್ಲ ಚೆನ್ನಾಗಿದೆ. ಸರಿ ಹೋಯ್ತಾ ಮಾತಾಜಿ? ಸರಿ ಬಂದಿದೆ. ಗೀತಾ ಕೋಡಿಕಲ್ ಮಾತಾಜಿ, ನೀವ್ ಯಾರನ್ನು ಕೂಡ ಇದ್ದಿರಲ್ಲ, ಒಂದ್ ಸ್ವಲ್ಪ ಅಲ್ಲಿ ವ್ಯತ್ಯಾಸ ಇರುತ್ತೆ. ನಾನು ತುಂಬಾನೇ ಮತ್ತೆ ನಿಮ್ಮನ್ನ ತಿದ್ದಿಸ್ತೇನೆ ಅಂತ ಹೇಳಿ ಕೋಪ ಮಾಡ್ಕೋಬೇಡಿ ನನ್ ಮೇಲೆ. ಯಾಕಂದ್ರೆ ಇವ್ರದವರೆಲ್ಲ ಕೇಳ್ತಾ ಇರ್ತಾರಲ್ಲ, ನಿಮ್ಮನ್ನ ಫಾಲೋ ಮಾಡ್ತಾ ಇರ್ತಾರಲ್ಲ, ಹಾಗಾಗಿ ಮತ್ತೆ ನಾನು ಸರಿ ಅಂದ್ಬಿಟ್ರೆ ಮತ್ತೆ ಅಲ್ಲಿ ಅವ್ರಿಗೆ ಮಾತಾಜಿ ನಮ್ಗೆ ಒಳ್ಳೇದು ತಿದ್ದಿದ್ರೆ. ನೀವ್ ಹಂಗೆ ನಾವು ತಿಳ್ಕೊಂತೀವಿ ಮತ್ತೆ. ಇಲ್ಲ, ಇಲ್ಲಿ ತುಂಬಾ ದಿನದಿಂದ ಇರೋರು ಕೂಡ ಇದ್ದಾರಲ್ಲ ಅವಾಗಿಂದ. ಸೊ ಹಾಗೆ ಮತ್ತೆ ಅವ್ರಿಗೆ ಸ್ವಲ್ಪನಿಗೆ ನಮ್ಗೆ ತಿದ್ದಿಸ್ತಾರಪ್ಪ ಅಂತ ಹೇಳಿ ಆಗ್ಬಾರ್ದು. ಸರಿ, ಹಾಗೇನ್ ತಿಳ್ಕೊಳಕ್ ಹೋಗ್ಬೇಡಿ. ತಿಳ್ಕೊಳಲ್ಲ ಅನ್ಕೊಳ್ತೀನಿ. ವಿದ್ಯೆಗಿನ್ನ ವಿದ್ಯೆ ದೊಡ್ಡದು ಇದ್ದೇ ಇರುತ್ತಲ್ಲ ಮಾತಾಜಿ.
ಯಾರು ಹಳಬ್ರು ತಿಳ್ಕೊಳಲ್ಲ, ಅವ್ರಿಗೂ ತಿದ್ಕೊಳ್ಳೋದ್ ಬೇಕಾದಷ್ಟು ಇರುತ್ತೆ ಮಾತಾಜಿ. ಹೌದು ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಬೇಕಾಗತ್ತೆ. ಹರೇ ಕೃಷ್ಣ. ನೆಕ್ಸ್ಟ್ ಎಲ್ರು ಮತ್ತೆ ಮೇಲ್ ಹೋದ್ರಿ. ಈಗ ಗೀತಾ ಕೊಡಿಕಲ್ ಮಾತಾಜಿ ಅನ್ಕೊಳ್ತೇನೆ ನನ್ನ ಪ್ರಕಾರ. ಇಲ್ಲ, ಗಾಯತ್ರಿಷ್ಣ ಮಾತಾಜಿ. ಗಾಯತ್ರಿಷ್ಣ ಮಾತಾಜಿ ನಿಮ್ಗೆ 7 ರಜೋ ರಾಗಾತ್ಮಕಂ ವಿದ್ಧಿ ಕೃಷ್ಣಾ ಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೇಯ ಕರ್ಮ ಸಂಗೇನ ದೇಹಿನಂ. ಶ್ಲೋಕ 7. ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೇಯ ಕರ್ಮ ಸಂಗೇನ ದೇಹಿನಂ. ಮೊದಲೇ ಚರಣ ಹೇಳಿ ಇನ್ನೊಮ್ಮೆ. ರಜೋ ರಾಗಾತ್ಮಕಂ ವಿದ್ಧಿ ಸರಿ ಬಂತು ಮಾತಾಜಿ. ಅದು ಅಲ್ಲೇ ವಿದ್ಧಿ, ಅಲ್ಲೇ ಸ್ವಲ್ಪ ಇದಾಗಿತ್ತು. ವಿದ್ಧಿ. ಹರೇ ಕೃಷ್ಣ. ಗೀತಾ ಕೊಡಿಕಲ್ ಮಾತಾಜಿ ನಿಮ್ಗೆ 8 ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ ಭಾರತ. ಅಲ್ಲಿ ನೀವು ಕೊಟ್ರೆ ಧಾ ಒತ್ತಿ ಕೇಳಿಸುತ್ತೆ. ತನ್ನಿಬಧ್ನಾತಿ ಭಾರತ. ಇದ್ದೀರಾ ಗೀತಾ ಕೊಡಿಕಲ್ ಮಾತಾಜಿ? ಸರಿ. ಕನ್ನಡ ಶಶಿಕಲಾ ವೆಂಕಪ್ಪಗೌಡ. ಹೇಳಿ ಮಾತಾಜಿ. ಶ್ಲೋಕ 8 ಇದ್ದೇನೆ ಮಾತಾಜಿ. ಶ್ಲೋಕ 8 ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ ಭಾರತ. ಸರಿ ಬಂತು. ಸರಿ ಆಯ್ತಾ? ನೆಕ್ಸ್ಟ್ ಶಶಿಕಲಾ ವೆಂಕಪ್ಪಗೌಡ ಮಾತಾಜಿ ನೀವು 9 ನಿಮ್ಗೆ ಸತ್ವಂ ಸುಖೇ. ಇಲ್ಲಿ ಸತ್ವಂ ಅಂತ ಬರುತ್ತೆ, ಅಲ್ಲಿ ಗ್ಯಾಪ್ ಕೊಟ್ಟಿಲ್ಲ, ಗ್ಯಾಪ್ ಬರ್ಬೇಕು. ಸತ್ವಂ ಸುಖೇ ಸಂಜಯತೆ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಪ್ರಮಾದೇ ಸಂಜಯತ್ಯುತ. ಶ್ಲೋಕ ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9 ಸತ್ವಂ ಸುಖೇ ಸಂಜಯತಿ ರಜಾ ಕರ್ಮಾಣಿ ಭಾರತ ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಹರೇ ಕೃಷ್ಣ ಮಾತಾಜಿ. ಇದು ಹೇಳಿ, 2ನೇ ಚರಣ ಇನ್ನೊಮ್ಮೆ ಹೇಳಿ. ರಜ ಕರ್ಮಾಣಿ ಭಾರತ. ಕರ್ಮಾಣಿ ಅಲ್ಲ, ಕರ್ಮ. ರಜ ಕರ್ಮಣಿ. ರಜ ಕರ್ಮಣಿ ಭಾರತ. ರಜಃ ಅಂತ ಹೇಳ್ಬಿಡಿ ಅಲ್ಲಿ. ರಜ 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 ಕರ್ಮಣಿ ಭಾರತ. ರಜ ಕರ್ಮಣಿ ಭಾರತ. ಇಲ್ಲಿ ಸಂಜಯತಿ ಅಂತ ಹೇಳಿದ್ರಲ್ಲ, ಅಲ್ಲಿ ಎಳಿಬಾರ್ದು. ಸಂಜಯತಿ ರಸ್ವ, ಸಂಜಯತಿ ಅಷ್ಟೇ. ಉಳಿದಿದ್ದಲ್ಲ ಚೆನ್ನಾಗ್ ಬಂತು ಮಾತಾಜಿ. ವೀಣಾ ಮಾತಾಜಿ ನಿಮ್ಗೆ 10 ರಜಸ್ತಮಶ್ಚಾಭಿಭೂಯ. ನೋಡಿ, ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸತ್ವಂ ತಮಶ್ಚೈವ. ರಜಸತ್ವಂ ತಮಶ್ಚೈವ. ನೋಡಿ ಇಲ್ಲಿ ಒತ್ತಕ್ಷರ. ವೀಣಾ ಮಾತಾಜಿ ನಿಮ್ಗೆ ಶೋಕೆ ಚವತ್ತು 50 2 ಇದೆ. ತಮಶ್ ತಮಶ್ ಮೊದಲು ಮಶ್ ಮಶ್ 2 ಕೂಡಿಸ್ಬೇಕು. ಅವಾಗ ಮಕ್ಕೆ ಹೆಚ್ಚು, ಹಿಂದಿನ ಶಬ್ದಕ್ಕೆ ಆಘಾತ ಬಂತು. ಒತ್ತು ಹೆಚ್ಚು ಬಂತು, ಮಶ್. ಆಮೇಲೆ ಚೈವ, ತಮಶ್ ಚೈವ. ಚ ಐ 2 ಕೂಡಿಸ್ಬೇಕು, ಚೈವ, ತಮಶ್ ಚೈವ. ತಮಸ್ಸತ್ವಂ ರಜಸ್ತಥಾ. ಹೇಳಿ. ರಜಸ್ತಮ ಸಚ ಬಿಭೂಯ. ಇಲ್ಲಿ ನೋಡಿ, ಇಲ್ಲಿ ನೋಡಿ, 1 ನಿಮಿಷ. ಇಲ್ಲಿ ಕೂಡ ಶೋಕೆ ಚವತ್ತು, ಹಿಂದಿನ ಅಕ್ಷರ ಮ ಇದೆ, ಮಕ್ಕೆ ಒತ್ತು ಕೊಡ್ಬೇಕು. ಮಶ್ ರಜಸ್ತಮಶ್ ಛಾ, ಆಮೇಲೆ ಛಾ ಹೇಳ್ಬೇಕು. ರಜಸ್ತಮ ಚ ಬಿಭೂಯ. ವೇಟ್ ಮಾಡಂಗಿಲ್ಲ, ವೇಟ್ ಮಾಡಂಗಿಲ್ಲ ಅಲ್ಲಿ.
ರಜಸ್ತಮಶ್ಚಾಭಿಭೂಯ ರಜಸ್ತಮಸ್ತ ಚ ಓ ವೇಟ್ ಮಾಡಿ ಮತ್ತೆ ಶ ಹೇಳಂಗಿಲ್ಲ, ಮತ್ತೆ ಶ ಹೇಳಂಗಿಲ್ಲ. ಮಶ್ ಹೇಳಿದ್ರೆ ಸಾಕು. ಮಶ್ಚಾಭಿಭೂಯ ರಜಸ್ತಮಶ್ಚ ಚ ಮಾತ್ರ ಕ್ಲಿಯರ್ ಆಗಿ ಕೇಳ್ಬೇಕು. ತಮಶ್ಚಾಭಿಭೂಯ ಬಿಭೂಯ ತಮಶ್ಚ ಬಿಭೂಯ ಸ್ವತಂ ಭವತಿ ಭಾರತ ತತ್ವಂ ತತ್ವಂ ಭವತಿ ವೇಟ್ ಸ್ಲೋ ಆಗಿ ಹೋಗಿ. ಯಾಕೆ ಗಡಿಬಿಡಿ ಮಾಡ್ತೀರಾ? ಗಡಿಬಿಡಿ ಯಾರಿಗೂ ಇಲ್ಲ, ಇಲ್ಲಿ ನನಗೂ ಇಲ್ಲ, ನಿಮ್ಗೂ ಇಲ್ಲ, ಅಲ್ಲಿ ಇದ್ದವ್ರಿಗೂ ಯಾರಿಗೂ ಇಲ್ಲ. ಸ್ಲೋ ಹೋಗಿ. ಸತ್ವಂ ಭವತಿ ಭಾರತ ರಜಸ್ತ್ವಂ ತಮಶ್ಚೈವ ತಮಂ ಸತ್ವಂ ರಜಸ್ತತಾ. ಇನ್ನೊಮ್ಮೆ ಹೇಳಿ 4ನೇ ಚರಣ. ತಮ ಸತ್ವಂ ರಜಸ್ತತಾ. ವೆರಿ ಗುಡ್. ಇಲ್ಲಿ ನೋಡಿ ತಮಶ್ಚೈವ ಎಷ್ಟು ಚೆನ್ನಾಗಿ ಹೇಳಿದ್ರಿ ನೀವು. ತಮಶ್ಚೈವ ನಿಮ್ಗೆ ಬಂತು. ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀರಲ್ಲ ಮಾತಾಜಿ, ಅದಕ್ಕೆ. ನಾನ್ ಮಾಡ್ಸಿರೋದು ಫಸ್ಟ್ ಚರಣ, ನಿಮ್ಗೆ ಪ್ರಾಕ್ಟೀಸ್ ಸರಿ ಬಂತು. ನೆಕ್ಸ್ಟ್ ನಿಮ್ಗೆ ಪ್ರಿಯಾಂಕಾ ಮಾತಾಜಿ. ಹರೇ ಕೃಷ್ಣ. 11 ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾತ್ ವಿವೃದ್ಧಂ ಸತ್ವಮಿತ್ಯುತ. ಸತ್ ಇಲ್ಲಿ ನೋಡಿ ತಕ್ಕೆ ತ ಒತ್ತು ಮತ್ತೆ ವ ಒತ್ತು ಎರಡಿದೆ. ಸಂಯುಕ್ತಾಕ್ಷರ ಇದೆ. ಸತ್ ಅಲ್ಲಿ ಹಿಂದಿನ ಅಕ್ಷರಕ್ಕೆ ಒತ್ತು. ಸತ್ ಸತ್ವ ಆಮೇಲೆ ವ ಬರುತ್ತೆ. ಸತ್ವ ಮಿತ್ಯುತ. ಹೇಳಿ. ಹರೇ ಕೃಷ್ಣ ಮಾತಾಜಿ. ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದ ತದ ವಿದ್ಯಾತ್ ವಿವೃದ್ಧಂ ಸತ್ವಮಿತ್ಯುತ. ಎಸ್, ಒಳ್ಳೆ ಪ್ರಯತ್ನ ಮಾತಾಜಿ. ನೀವು ದೀರ್ಘ ಇರೋದನ್ನ ಎಳಿಬೇಕಲ್ಲ. ಇಲ್ಲಿ ನೋಡಿ ಜ್ಞಾನಂ ಯದಾ ತದಾ ವಿದ್ಯಾತ್. ಜ್ಞಾನಂ ಯದಾ ತದಾ ವಿದ್ಯಾತ್. ಸರಿ ಸರಿ ಬಂತು. ಇಲ್ಲಿ ದೇಹೇ ಸ್ಮಿನ್, ಸ್ಮಿನ್ ಅಲ್ಲಿ ದೀರ್ಘ ಇಲ್ಲ. ದೇಹೇ ಸ್ಮಿನ್ ಚರಣ. ಸರಿ, ಉಳಿದಿದೆಲ್ಲ ಚೆನ್ನಾಗ್ ಬಂತು. ಮತ್ತೆ ಶಿಲಾದೇವಿ ಹೇಳಿರ ಮಾತಾಜಿ? ನಿಮ್ಗೆ ಕೂಗಿದ್ವಿ ಮಾತಾಜಿ, ನೀವ್ ಹೇಳಿಲ್ಲ. ಹೇಳ್ತೀರಾ ಈಗ? ನಿಮ್ಗೆ ಶ್ಲೋಕ 12. ಲೋಭ ಪ್ರವೃತ್ತಿರಾರಂಭ ಕರ್ಮಣಾಮಶಮಃ ಸ್ಪೃಹಾ. 2ನೇ ಚರಣ ನೋಡಿ, ಇನ್ನೊಮ್ಮೆ ಹೇಳ್ತಾನೆ. ಕರ್ಮಣಾಮಶಮಃ ಸ್ಪೃಹಾ. ಸ್ಪೃ ಸೌಕೆ ಪವತ್ತು ಒಟ್ರು ಸುಳಿ. ಸ್ಪೃಹಾ ರಜಸ್ಯೇತಾನಿ ಜಾಯಂತೆ ವಿವೃದ್ಧೇ ಭರತರ್ಷಭ. ಲೋಭಂ ಪ್ರವೃತ್ತಿರಾರಂಭಃ ಕರ್ಮಣ. ಲೋಭ ಅಲ್ಲಿ ಲೋಭ ಪ್ರವೃತ್ತಿರಾರಂಭಃ ಕರ್ಮಾಣಿ ಮಶಂಹ ಸ್ಪೃಶಃ ರಜಸೇತಾನಿ ಜಾಯಂತೆ ವಿವೃದ್ಧೇ ಭರತರ್ಷಭ. 2ನೇ ಚರಣ ರಿಪೀಟ್ ಮಾಡಿ, ನಾನು ಹೇಳ್ತೇನೆ. ಕರ್ಮಣಾಮಶಮಃ ಸ್ಪೃಹಾ ಸ್ಪೃಹಾ ಕರ್ಮಣಾಮಶಮಃ ಸ್ಪೃಹಾ. ಕರ್ಮಣಾಮಶಮಂ ಸ್ಪೃಹಾ. ಮಮ್ಮ ಅಲ್ಲಿ ವಿಸರ್ಗ ಇದೆಯಲ್ಲ ಮಾತಾಜಿ, ಮಹ. ಕರ್ಮಣಾಮಶಮಃ ಸ್ಪೃಹಾ. ಕರ್ಮಣಾಮಶಮ ಸ್ಪೃಹಾ. ಸರಿ ಬಂತು. 13ನೇ ಶ್ಲೋಕ. ಧನ್ಯವಾದಗಳು. ಜಯಲಕ್ಷ್ಮಿ ಮಾತಾಜಿ ನಿಮ್ಗೆ ಕನ್ನಡ. ಜಯಲಕ್ಷ್ಮಿ ಮಾತಾಜಿ. ಅಪ್ರಕಾಶೋ ಪ್ರವೃತ್ತಿಶ್ಚ ಅಪ್ರಕಾಶೋ ಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವ ಚ ತಮಸ್ಯೇತಾನಿ ಜಾಯಂತೆ ವಿವೃದ್ಧೇ ಕುರು ನಂದನ. ಶ್ಲೋಕ 13. ಅಪ್ರಕಾಶೋ ಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವ ಚ ತಮಶ್ಚಾಂತಾನಿ ಜಾಯಂತೆ ವಿವೃದ್ಧೇ ಕುರು ನಂದನ. ಫಸ್ಟ್ ಚರಣ ಹೇಳಿ ಇನ್ನೊಮ್ಮೆ. ಅಪ್ರಕಾಶೋ ಪ್ರವೃತ್ತಿಶ್ಚ
ಇಲ್ಲಿ ಅಪ್ರಕಾಶೋ ಹೇಳ್ಬೇಡಿ. ಅಪ್ರಕಾಶೋ ಪ್ರವೃತ್ತಿಶ್ಚ. ಅಪ್ರಕಾಶೋ ಪ್ರವೃತ್ತಿಶ್ಚ. ಸರಿ ಬಂತು, ವೆರಿ ನೈಸ್. ಪದ್ಮ ಮಾತಾಜಿ 14 ನಿಮ್ಗೆ. ಯದಾ ಮಾತಾಜಿ ನಮ್ದು ಸತ್ವೇ. ಎಲ್ಲ ಇಲ್ಲ. ಯಾರು? ಭಾಗ್ಯಲಕ್ಷ್ಮಿ. ನೀವು ಇರ್ಲಿಲ್ಲ ಮಾತಾಜಿ ಇಲ್ಲಿ. ಮಾತಾಜಿ ಈಗ ಕನ್ನಡ join ಇದೆ ಆಗಿದ್ದೀರಾ ಮಾತಾಜಿ ಅವ್ರಿಗೆ. ಸಿಗ್ನಲ್ ಸಿಗ್ತಾ ಇಲ್ಲ ಬರುತ್ತೆ ಮಾತಾಜಿ ಮಾತಾಜಿ ಮುಂದೆ. ಸರಿಯಾಗಿ. ಬರುತ್ತೆ ಅಲ್ಲ, ಬರುತ್ತೆ. ಕನ್ನಡ ಇದ್ದಾರೆ ಆಯ್ತು ಮಾತಾಜಿ, ಕೆಳಗೆ ಹೋಗತ್ತೀನಿ. ಬರ್ತೇನೆ ನಿಮ್ದು ಮುಂದೆ ಎಲ್ಲಿದೆಯಲ್ಲ ಮಾತಾಜಿ, ಬರುತ್ತೆ. ಸರಿ. ಪದ್ಮ ಮಾತಾಜಿ ತಗೊಳ್ಳಿ ನೀವು. ಯದಾ ಸತ್ವೇ ಪ್ರವೃದ್ಧೇತು ಪ್ರಳಯಂ ಯಾತಿ ದೇಹಭೃತ್ ತದೋತ್ತಮಂ ವಿದಾಂ ಲೋಕಾನ್. ತದೋತ್ತಮವಿದಾಂ ಲೋಕಾನ್. ಇಲ್ಲಿ ನೋಡಿ, ತದೋತ್ತಮವಿದಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 14. ಯದಾ ಸತ್ವೇ ಪ್ರವೃದ್ಧೇತು ಪ್ರಳಯಂ ಯಾತಿ ದೇಹಭೃತ್ ತದೋತ್ತಮವಿದಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಕರೆಕ್ಟಾ ಮಾತಾಜಿ? ವೆರಿ ಗುಡ್ ಮಾತಾಜಿ, ಒಳ್ಳೆ ಸ್ಲೋ ಆಗಿ ಹೇಳಿದ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಪ್ರತಿಪದ್ಯತೆ ದೀರ್ಘದಾಗ ಎಳಿಬೇಕು, ವ್ಯಂಜನ ಇದ್ದಾಗ ಅಲ್ಪ ಹೇಳ್ಬೇಕು, ಹ್ರಸ್ವ ಇದ್ದಾಗ ಪೂರ್ಣ ಹೇಳ್ಬೇಕು. ಸರಿ ಮಾತಾಜಿ. ಹರೇ ಕೃಷ್ಣ. ವೆರಿ ಗುಡ್. ನೆಕ್ಸ್ಟ್ 14 ಆಯ್ತು. 15ನೇದು ಯಾರಿದ್ದಾರೆ? ಜಯಲಕ್ಷ್ಮಿ ಮಾತಾಜಿ ಆಯ್ತಾ? ಕನ್ನಡ ಜಯಲಕ್ಷ್ಮಿ ಮಾತಾಜಿ ಕೂಗಿದ್ದೆ ನಾನು. ಆಯ್ತು ಮಾತಾಜಿ, ಆಯ್ತು ಆಯ್ತಾ? ಆಯ್ತು. ಆಯ್ತು. ಗೀತಯ್ಯ ಮಾತಾಜಿ ಹೇಳಿ. ಆಯ್ತು 15. ಮಾತಾಜಿ. ರಜಸಿ ಪ್ರಳಯಂ ಗತ್ವಾ. ರಜಸಿ ಪ್ರಳಯಂ ಗತ್ವಾ ಕರ್ಮ ಸಂಗೀಷು ಜಾಯತೆ ತಥಾ ಪ್ರಲೀನಸ್ತಮಸಿ. ನೋಡಿ, ತಥಾ ತಥಾ ತ ಸಣ್ಣದಿದೆ, ಮುಂದೆ ದೊಡ್ಡ ಮಹಾಪ್ರಾಣ ಇದೆ. ತಥಾ ಪ್ರಲೀನಸ್ತಮಸಿ ಮೂಢಯೋನಿಷು ಜಾಯತೆ. ಶ್ಲೋಕ 15. ರಜಸಿ ಪ್ರಳಯಂ ಗತ್ವಾ ಕರ್ಮ ಸಂಗಿಷು ಜಾಯತೆ ತಥಾ ಪ್ರಲೀನಸ್ತಮಸಿ ಮೂಢಯೋನಿಷು ಜಾಯತೆ. ಸರಿ ಬಂತು. ನೆಕ್ಸ್ಟ್ 16. ಲಕ್ಷ್ಮೀ ಪಿ ಎಂ ಮಾತಾಜಿ ನಿಮ್ಗೆ. ಕರ್ಮಣ ಸುಕೃತಸ್ಯಾಹುಃ ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ. ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ. ಹರೇ ಕೃಷ್ಣ ಮಾತಾಜಿ. ಕರ್ಮಣ ಸುಕೃತಸ್ಯಾಹುಃ ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ. ಧನ್ಯವಾದ. ಹೇಳಂಗಿಲ್ಲ ಫಲಂ, ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಮಾತಾಜಿ. ಉಳ್ದಿಲ್ಲ ಮತ್ತೊಮ್ಮೆ ಚೆನ್ನಾಗಿ ಹೇಳ್ಬೇಕಾ ಮಾತಾಜಿ? ಬೇಡ ಬೇಡ, ಎಲ್ಲ ಚೆನ್ನಾಗಿ ಹೇಳಿದ್ರಿ ನೀವು. ಲಾಸ್ಟ್ ಕೊನೆಗೆ ಬಂದ್ಬಿಟ್ಟು ಅಂತ ಹೇಳಿದ್ರಿ ಅಷ್ಟೇ, ಉಳ್ದು ಚೆನ್ನಾಗಿದೆ. ರಾಜೇಶ್ವರಿ ಮಾತಾಜಿ, ಕನ್ನಡ ರಾಜೇಶ್ವರಿ ಮಾತಾಜಿ ನಿಮ್ಗೆ 17. ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವ ಚ ಪ್ರಮಾದ ಮೋಹೌ ತಮಸೋ ಭವತೋ ಜ್ಞಾನಮೇವ ಚ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17. ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವ ಚ ಪ್ರಮಾದ ಮೋಹೌ ತಮಸೋ ಭವತೋ ಜ್ಞಾನಮೇವ ಚ. ಸರಿ ಬಂತು. ಚ ಎಳಂಗಿಲ್ಲ ಅಷ್ಟೇ. ಚ ಏವ ಚ. ಚೆನ್ನಾಗಿತ್ತು. ಧನ್ಯವಾದ ಮಾತಾಜಿ. ಕನ್ನಡ ರವಿ ಪ್ರಭು ನಿಮ್ಗೆ 18. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಹ. ಇಲ್ಲಿ ನೋಡಿ, ತಕ್ಕೆ ತವತ್ತು ವವತ್ತು ಸತ್, ಅಲ್ಲಿ ಸಕ್ಕೆ ತವತ್ತಾಗೆ ಹೇಳ್ಬೇಕು. ಸತ್ವಸ್ಥಾಹ ಮಧ್ಯೆ ತಿಷ್ಟಂತಿ ರಾಜಸಾಹ.
मध्ये तिष्ठन्ति राजसाः जघन्यगुणवृत्तिस्थाः जघन्य ದೊಡ್ಡ ಖ ಇದೆ जघन्यगुणवृत्तिस्थाः अधो गच्छन्ति तामसाः. हरे कृष्ण माताजी. ऊर्ध्वं गच्छन्ति सत्त्वस्ताः मध्ये तिष्ठन्ति राजसाः जघन्यगुणवृत्तिस्ताः अधो गच्छन्ति तामसाः. हरे कृष्ण माताजी. ಸರಿ ಬಂತು. 19 ವಿಜಯ್ ಪ್ರಭುಜಿ ಪ್ರಯತ್ನ ಮಾಡ್ತೀರಾ ಇಂಗ್ಲಿಷ್ ಪುಸ್ತಕ ನೋಡಿ. ಓಕೆ, ಕನ್ನಡ ಕಾಂತಮಣಿ ಮಾತಾಜಿ ನಿಮ್ಗೆ. ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದೃಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ. ಹರೇ ಕೃಷ್ಣ ಮಾತಾಜಿ. ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ. ಸರಿ ಬಂತು. ಮಹಾಪ್ರಾಣಗಳನ್ನ ನೋಡಿ ಮಾತಾಜಿ. ಒಂದ್ ಕಡೆ ಚೆನ್ನಾಗಿ ಹೇಳಿದ್ರಿ ಮಹಾಪ್ರಾಣ, ಒಂದ್ ಕಡೆ ಮಹಾಪ್ರಾಣ ಬಿಟ್ರಿ. ಬಟ್ ಅದು ಸೂಕ್ಷ್ಮವಾಗಿದೆ, ಅಷ್ಟೇನು ವರಿ ಇಲ್ಲ, ಚೆನ್ನಾಗಿ ಹೇಳಿದ್ರಿ. ನೆಕ್ಸ್ಟ್ ರೇಖಾ ಬಂಗೇರ ಮಾತಾಜಿ ನಿಮ್ಗೆ 20. ಗುಣಾನೇತಾನತೀತ್ಯತ್ರೀನ್ ಗುಣಾನೇತಾನತೀತ್ಯತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯು ಜರಾ ದುಃಖೈಃ ವಿಮುಕ್ತೋ ಮೃತಮಶ್ನುತೆ. ಇನ್ನೊಮ್ಮೆ ಹೇಳ್ತೇನೆ ನೋಡಿ, 3ನೇ ಚರಣ. ಜನ್ಮ ಮೃತ್ಯು ಜರಾ ದುಃಖೈಃ ವಿಮುಕ್ತೋ ಮೃತಮಶ್ನುತೆ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20. ಗುಣಾನೇತಾನತೀತ್ಯತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯು ಜರಾ ದುಃಖೈಃ ವಿಮುಕ್ತೋ ಮೃತಮಶ್ನುತೆ. ವೆರಿ ಬ್ಯೂಟಿಫುಲ್, ತುಂಬಾ ಸುಂದರವಾಗಿ ಹೇಳಿದ್ರಿ. 21ನೇ ಶ್ಲೋಕ. ಧನ್ಯವಾದಗಳು. ಭಾಗ್ಯಲಕ್ಷ್ಮಿ ಮಾತಾಜಿ ನಿಮ್ಗೆ. ಅರ್ಜುನ ಉವಾಚ ಕೈರ್ಲಿಂಗೈಸ್ತ್ರೀನ್ ಗುಣಾನೇತಾನ್ ಅತೀತೋ ಭವತಿ ಪ್ರಭೋ ಕಿಮಾಚಾರಃ ಕಥಂ ಚೈತಾನ್ ತ್ರೀನ್ ಗುಣಾನತಿವರ್ತತೆ. ಶ್ಲೋಕ 21. ಅರ್ಜುನ ಉವಾಚ ಕೈರ್ಲಿಂಗೈಸ್ತ್ರೀನ್ ಗುಣಾನೇತಾನ್ ಅತೀತೋ ಭವತಿ ಪ್ರಭು ಕಿಮಾಚಾರಃ ಕಥಂ ಚೈತಾನ್ ತ್ರೀನ್ ಗುಣಾನತಿ ವರ್ತತೆ. ಹರೇ ಕೃಷ್ಣ. ತ್ರೀನ್ ಎಳಿಬೇಕು. ತ್ರೀನ್ ಗುಣಾನತಿ ವರ್ತತೆ. ತ್ರೀನ್ ಗುಣಾನತಿ ವರ್ತತೆ. ಒಳ್ಳೆ ಪ್ರಯತ್ನ ಮಾತಾಜಿ. 22ನೇ ಶ್ಲೋಕ. ಹರಿಣಿ ಮಾತಾಜಿಗೆ. ಶ್ರೀ ಭಗವಾನುವಾಚ ಪ್ರಕಾಶಂ ಚ ಪ್ರವೃತ್ತಿಂ ಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 22. ಶ್ರೀ ಭಗವಾನುವಾಚ ಪ್ರಕಾಶಂ ಚ ಪ್ರವೃತ್ತಿಂ ಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ.
ನಿವೃತ್ತಾನಿ ಕಾಂಕ್ಷತೆ. ನ ನಿವೃತ್ತಾನಿ ಕಾಂಕ್ಷತಿ. ಎಳಿಬೇಡಿ ಮಾತಾಜಿ, ಇಲ್ಲಿ ನೀನು ಕೊನೆಗೆ ಸ್ವಲ್ಪ ಗಮನಿಸಿ, ನೀವು ಉಳಿದುಕೊಳ್ಳ ಎಲ್ಲ ಚೆನ್ನಾಗಿ ಹೇಳ್ತೀರಾ, ಕೊನೆಗೆ ಸ್ವಲ್ಪ ಅದು ರೂಢಿ ಆಗಿದೆಯಲ್ಲ ಹಾಗಾಗಿ ಹಾಗಾಗುತ್ತೆ. ಲಲಿತಾ ಪೂಜಾರಿ ಮಾತಾಜಿ ನಿಮ್ಗೆ 23ನೇ ಶ್ಲೋಕ. ಉದಾಸೀನವದಾಸೀನೋ ಗುಣೈರ್ಯೋ ನ ವಿಚಾಲ್ಯತೆ ಗುಣಾವರ್ತಂತ ಇತ್ಯೇವ ಯೋವತಿಷ್ಠತಿ ನೇಂಗತೆ. ಲಲಿತಾ ಪೂಜಾರಿ ಮಾತಾಜಿ. ಸರಿ, ಲಲಿತಾ ಮಾತಾಜಿ ನೀವು ಹೇಳಿ. ಹರೇ ಕೃಷ್ಣ ಮಾತಾಜಿ. ಉದಾಸೀನವದಾಸೀನೋ ಗುಣೈರ್ಯೋ ನ ವಿಚಾಲ್ಯತೆ ಗುಣಾವರ್ತಂತ ಇತ್ಯೇವ ಯೋವತಿಷ್ಠತಿ ನೇಂಗತೆ. ಚೆನ್ನಾಗಿ ಹೇಳಿದ್ರಿ. ನೆಕ್ಸ್ಟ್ 24ನೇ ಶ್ಲೋಕ ಲೋಕಜೀವಿನಿ ಮಾತಾಜಿ ನಿಮ್ಗೆ. ಸಮ ದುಃಖ ಸುಖ ಸ್ವಸ್ಥಃ ಸಮಲೋಷ್ಟಾಶ್ಮ ಕಾಂಚನಃ ತುಲ್ಯ ಪ್ರಿಯೋ ಧೀರಃ ತುಲ್ಯ ನಿಂದಾತ್ಮ ಸಂಸ್ತುತಿ. ಇಲ್ಲಿ ಸೌ ಬರುತ್ತೆ, ಯಾಕಂದ್ರೆ ಮುಂದೆ ಸಾನುನಾಸಿಕ ಇದೆ. ಸಂಸ್ತುತಿ. ಹರೇ ಕೃಷ್ಣ. ಮತ್ತೆ ಶ್ಲೋಕ 24. ಸಮ ದುಃಖ ಸುಖ ಸ್ವಸ್ಥಃ ಸಮಲೋಷ್ಟಾಶ್ಮ ಕಾಂಚನಃ ತುಲ್ಯ ಪ್ರಿಯೋ ಧೀರಃ ತುಲ್ಯ ನಿಂದಾತ್ಮ ಸಂಸ್ತುತಿ. ಸರಿ ಸರಿ ಮಾಡಿದ್ರಿ. ಇಲ್ಲಿ ಧೀರ ಮಹಾಪ್ರಾಣ ಬರುತ್ತೆ. ಇದೆಲ್ಲ ಚೆನ್ನಾಗಿತ್ತು ಮಾತಾಜಿ. ಹರೇ ಕೃಷ್ಣ. ಈಗ ಮೋಟೋ ಮಾತಾಜಿ, ಇದು ಮಂಜುಳಾ ಮಾತಾಜಿ ಅನ್ಸುತ್ತೆ. ಮಂಜುಳಾ ಮಾತಾಜಿ ನಿಮ್ಗೆ. ಮಾನಾಪಮಾನಯೋಸ್ತುಲ್ಯ ತುಲ್ಯೋ ಮಿತ್ರಾರಿ ಪಕ್ಷಯೋಃ ಸರ್ವಾರಂಭ ಪರಿತ್ಯಾಗಿ ಗುಣಾತೀತಃ ಸ ಉಚ್ಯತೆ. ಮಂಜುಳಾ ಮಾತಾಜಿ ಇದ್ದೀರಾ? ಕೃಷ್ಣ ಮಾತಾಜಿ ಹೇಳಿ. ಕೇಳಿಸ್ತಾ ಇಲ್ಲ ನಿಮ್ದು. ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ಮಲ್ಲಾಜಮ್ಮ ಒಬ್ರು ಬಿಟ್ಟೋಗಿದ್ದಾರೆ ಮಾತಾಜಿ, ಅವ್ರಿಗೆ ಹೇಳ್ಬಿಡಿ. ಓಕೆ, ಇಲ್ಲ ಈಗ ನಿರ್ಮಲಾ ಮಾತಾಜಿನ ತಗೊಳ್ಳೋದು ಬೇಡ, ನಾಳೆಗೆ ತಗೊಳ್ಳೋಣ. ಅದೇ ಮಲ್ಲಾಜಮ್ಮ ಒಬ್ರು ಹೇಳಿಲ್ಲ. ಯಾರು ಇವತ್ತಿಗೆ ಹೇಳಲಿಲ್ಲ, ಯಾರು ಹೇಳಲಿಲ್ವೋ ಒಂದು ರೌಂಡ್ ಅವರು ಹ್ಯಾಂಡ್ ರೈಸ್ ಮಾಡಿ. ಹಾ ಮಂಜುಳಾ ಮಾತಾಜಿ ಇಲ್ಲ, ನಿಮ್ಗೆ ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ವಾ ಮಾತಾಜಿ? ಹಾ ಈಗ ಕೇಳಿಸ್ತಾ ಇದೆ, ಹೇಳಿ. ಶ್ಲೋಕ 25. ಮಾನಾಪಮಾನಯೋಸ್ತುಲ್ಯಃ ತುಲ್ಯೋ ಮಿತ್ರಾರಿಪಕ್ಷಯೋಃ ಸರ್ವಾರಂಭ ಪರಿತ್ಯಾಗಿ ಗುಣಾತೀತಃ ಸ ಉಚ್ಯತೆ. ಕೇಳಿಸ್ತಾ ಮಾತಾಜಿ? ಗುಣಾತೀತ ಅಲ್ಲಿ ತೀರ್ಘ ಇದೆ. ಕೇಳಿಸ್ತು ಮಾತಾಜಿ. ಹ್ಯಾಂಡ್ ರೈಸ್ ಮಾಡಿ. ಯಾರು ಇವತ್ತು ಹೇಳಲಿಲ್ವೋ ಅವರು. ಹರೇ ಕೃಷ್ಣ. ಧನ್ಯವಾದ. ಯಾರು ಹೇಳಲಿಲ್ವೋ ಅವ್ರು ಹ್ಯಾಂಡ್ ರೈಸ್ ಮಾಡಿ. 26ನೇ ಶ್ಲೋಕ. ಮಾಂ ಚ ಯೋ ವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತೀತೈತಾನ್. ನೋಡಿ, ತೀತೈ ತಕ್ಕೆ ಯಾವತ್ತು 52 ಇದೆ. ತೀತೈತಾನ್ ತೀತೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇನ್ನೊಂದು 2 ಶ್ಲೋಕ ಇದೆ, ನಾನು ಮುಗಿಸ್ತೇನೆ, ಬೇಗ ಹೇಳಿ. ಎಲ್ಲರೂ ಹೇಳಿದೀರಾ? ಎಲ್ರದ್ದು ಹೇಳಿದ್ದಾರೆ ಮಾತಾಜಿ. ಮಲ್ಲಜಮ್ಮ ಒಬ್ರು ಹೇಳಿಲ್ಲ. ಅವರು ಅನ್ಮ್ಯೂಟ್ ಮಾಡ್ತಾ ಇಲ್ಲಲ್ಲ ಮಾತಾಜಿ. ಮಾತಾಜಿ ನಾನು ಹೇಳಿಲ್ಲ. ಮತ್ತೆ ಸುಮ್ನೆ ಕೂತಿದ್ದೀರಾ? ನಾನು ನೀವ್ ಯಾರಿಗೂ ಹೇಳಿದ್ರಲ್ಲ ಮಾತಾಜಿ, ಅದಕ್ಕೆ ಸುಮ್ನಾದೆ. ಹೇಳಿ. ಹ್ಯಾಂಡ್ ರೈಸ್ ಮಾಡಿ ಅಂದ್ರಲ್ಲ ಮಾತಾಜಿ. ನಾನು ಮಾಡ್ಲಿಲ್ಲ ಮಾತಾಜಿ, ಕರೀತಾರೆ ಅಂತ. ಹೇಳಿ ಮಾತಾಜಿ ಬೇಗ, ಮುಂದಿನ ಕ್ಲಾಸ್ ಇದೆ. ಇನ್ನ 1 ಶ್ಲೋಕ ಇದೆ, ಅದನ್ನ ಕಂಟಿನ್ಯೂ ಮಾಡಿ ಮುಗಿಸೋಣ. ಹೇಳಿ. ಯೋ ವ್ಯಭಿಚಾರೇಣ
भक्तियोगेन सेवते सा गुणानुसमतीतैवान् ब्रह्मरूपाय कल्पते. ಇಲ್ಲಿ ಸಗುಣಾನ್ ಸಮತೀತೈತಾನ್. ಸ ಗುಣಾನ ಸಮತೀತೈತಾನ್. ಸರಿನಾ ಮಾತಾಜಿ? ಬ್ರಹ್ಮ ಭೂಯಾಯ ಕಲ್ಪತೆ. ಸರಿ ಬಂತು ಮಾತಾಜಿ. ಕೊನೆಯದೊಂದು ಶ್ಲೋಕ ಇದೆ, ಇದನ್ನೊಂದು ಮುಗಿಸೋಣ. ಓಕೆ, ಮತ್ತೆ ಯಾರು ಹೇಳಿಲ್ವೋ ಇವತ್ತು ಅವ್ರು ಮಾತ್ರ ಹೇಳಿ. ಶ್ಲೋಕ 27. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯ ವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯೈಕಾಂತಿಕಸ್ಯ ಚ. ಇಲ್ಲಿ ನೋಡಿ, ಸುಖಸ್ಯೈ ಯನು ಬರ್ಬೇಕು, ಐನು ಬರ್ಬೇಕು. ಸುಖಸ್ಯೈಕಾಂತಿಕಸ್ಯ ಚ. ಯಾರು ಹೇಳಿಲ್ವೋ ಅವ್ರು ಮಾತ್ರ ಹೇಳಿ. ಎಲ್ರು ಹೇಳಿದ್ದೀರಾ? ಹೇಳ ಮಾತಾಜಿ. ಹೇಳಿ ಮಾತಾಜಿ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯ ವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸೈಕಾಂತಿಕಸ್ಯ ಚ. ಸುಖಸ್ಯೈಕಾಂತಿಕಸ್ಯ ಚ. ರಾತ್ರಿ ಎಲ್ಲ ರಾತ್ರಿ ನನ್ ಸೌಂಡ್ ಎಲ್ಲ ಬರ್ತಿರ್ಬೇಕು ನಿಮ್ಗೆ. ನಾನು ಅವಾಗ ಅದನ್ನೇ ಮನನ ಮಾಡ್ಕೊತಿರ್ತೀನಿ ಮಾತಾಜಿ. ಗ್ರಾಮರ್ ಮುಗ್ಸೋಣ. ಎಲ್ರು ನನ್ನ ಜೊತೆಗೆ ರಿಪೀಟ್ ಮಾಡಿ. ಓಂ ತತ್ಸತಿ. ಓಂ ತತ್ಸತಿ. ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಗುಣತ್ರಯ ವಿಭಾಗ ಯೋಗೋ ನಾಮ ಚತುರ್ದಶೋऽಧ್ಯಾಯಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಕೃಷ್ಣ ಮಾತಾಜಿ. ಕೃಷ್ಣ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಧನ್ಯವಾದಗಳು ಮಾತಾಜಿ. ದಿನ ಭೇಟಿಯಾಗೋಣ. ಹರೇ ಕೃಷ್ಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ